ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ಹಳೆಯ ಕಾಲದ ರೆಸಿಪೀಸ್ ಅಂದರೆ ಪ್ರಾಚೀನ ಕಾಲದಲ್ಲಿ ಮಾಡ್ತಾ ಇದ್ದಂಥ ಖಾದ್ಯಗಳು ಅದೆಷ್ಟು ಆರೋಗ್ಯಕ್ಕೆ ಉತ್ತಮವಾಗಿತ್ತು, ಅದನ್ನೆಲ್ಲ ಈಗ ಮರಿತಾ ಇದ್ದಾರೆ. ಅದನ್ನು ಮತ್ತೆ ಪುನಃ ಮರುಕಳಿಸಿ ಎಲ್ರಿಗೂ ನೆನಪು ಮಾಡಿ ಅಂಥ ಒಂದು ಖಾದ್ಯಗಳನ್ನು ಹೇಳಿಕೊಡುವಂಥ ಒಂದು ಪ್ರಯತ್ನ ಈ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯವೂ ನಾವು ನಿಮಗೆ ಮಾಡ್ತಾನೆ ಇರ್ತೇವೆ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲ, 40 ವರ್ಷಗಳ ಇತಿಹಾಸ ಇರುವಂಥ ಅರುಣಾ ಮಸಾಲೆಗಳು, ಹಾಗೆಯೇ ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಪಾಲ್ ಚಿಕ್ಕಿ, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಹಾಗೆಯೇ ಕಾಮತ್ ಟೀ ಆ್ಯಂಡ್ ಮಹಿಳೆಯರಿಗೆ ಅಚ್ಚುಮೆಚ್ಚಿನ ಚಿನ್ನಾಭರಣಗಳ ಮಳಿಗೆ ಅಂತ ಹೇಳಿದರೆ ಅದುವೇ ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು. ಪ್ರಾಚೀನ ಕಾಲದ ಖಾದ್ಯಗಳು ಮರಿತಾ ಇದ್ದೀವಿ ಅಂತ ಆಗಲೇ ಹೇಳಿದೆ, ಆದರೆ ಮರುಕಳಿಸಿ ನಮ್ಮ ಒಂದು ಅಡುಗೆ ಕಾರ್ಯಕ್ರಮದಲ್ಲಿ ಆದಷ್ಟು ನೆನಪಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾನೆ ಇರ್ತೇವೆ. ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮ ಅತಿಥಿ ಭಾರತಿ ನಾಯಕ್ ಅವರು, ಇವರು ಪ್ರಾಚೀನ ಕಾಲದಂಥ ಒಂದು ಖಾದ್ಯವನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವ ಖಾದ್ಯ, ಹೇಗಿರುತ್ತೆ, ಎಷ್ಟೆಲ್ಲ ಪ್ರೋಸೆಸ್ ಇರುತ್ತೆ, ಅವ್ರನ್ನೇ ಕೇಳಬೇಕು ತಾನೇ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನೀವು ಹೇಳಿದ್ರಿ ಹಳೆ ಕಾಲದ ಎಲ್ಲರೂ ಕೂಡ ಮರಿತಾ ಇರುವಂಥ ಒಂದು ಖಾದ್ಯವನ್ನು ಹೇಳ್ಕೊಡ್ತೀನಿ, ಎಲ್ರಿಗೂ ಟೇಸ್ಟಿಯಾಗಿರುತ್ತೆ, ಈಸಿಯಾಗಿರುತ್ತೆ ಅಂತ. ಯಾವ ಅಡುಗೆಗಳನ್ನು ಹೇಳ್ಕೊಡ್ತಾ ಇದ್ದೀರಿ? ಗ್ರೀನ್ ಪಪ್ಪಾಯ ಸ್ವೀಟ್ ಅಂತ. ಆಲೆಮನೆ ಗ್ರೀನ್ ಆಲೆಮನೆ ಅಂದರೆ ಈ ಬೆಲ್ಲ ಇದೆಲ್ಲ ಮಾಡ್ತಾರೆ ಅದಲ್ವಾ? ಹಿಂದಿನ ಕಾಲದಲ್ಲಿ ಆಲೆಮನೆಯಲ್ಲಿ ಈ ತರ ಸ್ವೀಟ್ ಅನ್ನು ಮಾಡ್ತಾ ಇದ್ರು. ಈಗ ನಾವು ಮನೆಯಲ್ಲೇ ಕೂಡ ಇದನ್ನು ಮಾಡ್ಕೊಳ್ಬಹುದು. ಅಂದ್ರೆ ಬಹುಶಃ ಆಲೆಮನೆ ಪಪ್ಪಾಯ ಒಂದು ಸ್ವೀಟ್ ಡಿಶ್ ಅಂತ ಹೇಳಿದ್ರೆ ಸ್ವಲ್ಪ ಉಳಿದಿರುವಂತ ಒಂದು ಬೆಲ್ಲದಿಂದ ಏನಾದರೂ ಮಾಡ್ತಾ ಇದ್ರೋ ಏನೋ. ಅಂದ್ರೆ ಅದು ಬೆಲ್ಲ ಅಂದ್ರೆ ಆ ಸ್ವೀಟಿಗಾಗಲೇ ಒಂಥರ ಬೆಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ರು. ಅಂದ್ರೆ ಆದ ನಂತರ ಅದು ನೆಂಟರಿಷ್ಟರಿಗೆ ಅವರಿಗೆಲ್ಲ ಹಂಚಲಿಕ್ಕೆ ಆಲೆಮನೆ ಮುಗೀತು ನಮ್ಮದು ಅಂತ ಅಂದ್ರೆ ಅದನ್ನು ಅವರು ಹೇಗಂದ್ರೆ ನೆಕ್ಸ್ಟ್ ಇಯರ್ ಕೂಡ ಇಟ್ಕೊಳ್ತಾ ಇದ್ರು. ಅಲ್ಲಿ ತನಕ 1 ವರ್ಷದವರೆಗೂ ಬರುತ್ತೆ, 1 ವರ್ಷ ತನಕನೂ ಬರ್ತಾ ಇತ್ತು. ಆದ್ರೆ ಆಲೆಮನೆಯಲ್ಲಿ ಬೆಲ್ಲ ಎಲ್ಲ ತಯಾರಿಸಿದ ನಂತರ ಮಾಡಿದ ನಂತರ ಸ್ವಲ್ಪ ಉಳಿದಂತ ಬೆಲ್ಲದಿಂದ ಅದು ನಮ್ಮ ಈ ಕೆಲಸ ಮುಗೀತು, ನಾವು ಸ್ವೀಟ್ ನೋಟಲ್ಲಿ ಇದನ್ನ ಮುಗಿಸ್ತಾ ಇದೀವಿ ಅಂತ ಹೇಳಿ ಆಮೇಲೆ ಎಲ್ಲರಿಗೂ ಹಂಚಲಿಕ್ಕೆ ಅದನ್ನು ಉಪಯೋಗಿಸ್ತಾ ಇದ್ರು ಅವರು. ಸೊ ಅದೇನೋ ಅವ್ರು ಸ್ವೀಟ್ ನೋಟಲ್ಲಿ ಮುಗಿಸ್ತಾ ಇದ್ರು. ನಾವು ಶುರು ಮಾಡೋಣವಾ? ಸರಿ ಬನ್ನಿ, ಹಾಗಾದ್ರೆ ನಿಮ್ಮ ಅಡುಗೆ ಬನ್ನಿ. ಎಸ್ ಮೇಡಮ್. ಸೊ ಹಳೆಯ ಕಾಲದ ಪ್ರಾಚೀನ ಕಾಲದ ಒಂದು ಖಾದ್ಯವನ್ನ ಮಾಡ್ತಾ ಇದ್ರಿ, ಆಲೆಮನೆ ಗ್ರೀನ್ ಪಪ್ಪಾಯ ಸ್ವೀಟ್. ಗ್ರೀನ್ ಪಪ್ಪಾಯ ಅಂದ್ರೆ ಇನ್ನು ಹಸಿ ಇರುವಂತದ್ದು ಪಪ್ಪಾಯ. ಓಕೆ ಓಕೆ. ಅದಕ್ಕೆ ಹೊಸದಾಗಿ ಒಂದು ಹೆಸರಿಟ್ಟಿದ್ದೀರಿ ಅಷ್ಟೇ. ಸೊ ಹಳೆ ಕಾಲದಲ್ಲಿ ಇದಕ್ಕೆ ಏನು ಹೇಳ್ತಿದ್ರು? ಆಲೆಮನೆ ಪಪ್ಪಾಯ ಅಂತ ಹೇಳ್ತೇನೆ, ಪಪ್ಪಾಯ ಸ್ವೀಟ್ ಅಂತಾನೆ ಹೇಳ್ತಿದ್ರು. ಓಕೆ ಸರಿ, ಹಾಗಾದ್ರೆ ಈಗ ಶುರು ಮಾಡೋದು. ಮೊದಲಿಗೆ ನಾವು ನೋಡಿ, ನಾನು ಅದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಈ ರೀತಿಯಾಗಿ. ಸಿಪ್ಪೆ ತೆಗೆದು ಬೀಜ ತೆಗೆದು ಸಣ್ಣಕ್ಕೆ ಹೆಚ್ಚಿ ನೋಡುವಾಗ ಗೊತ್ತೇ ಆಗಲ್ಲ ಪಪ್ಪಾಯ. ಈ ತರ ತೆಲ್ಲಿಗೆ ಹೆಚ್ಚಿ ಸರಿದ್ದೇನೆ. ಇಲ್ಲಿ 1 ಬೌಲು ಬೆಲ್ಲ. ಈ ತರ ಬೆಲ್ಲವನ್ನೇ ನಾವು ನೋಡಿ ಆಲೆಮನೆಯಲ್ಲಿ ನಾವು ಬಳಸ್ತಾ ಇರೋದು ಜೋನಿ ಬೆಲ್ಲ. ಅದಕ್ಕೆ ಇದು ಸ್ಪೆಷಲ್ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಬೇಕಾಗಿರೋದು ಏಲಕ್ಕಿ ಪೌಡರ್ ಅಷ್ಟೇ. ಈ ಮೂರಿಂದಲೇ ನಾವು ಸಿಂಪಲ್ ಆಗಿ ಇಂಗ್ರೀಡಿಯೆಂಟ್ಸ್ ತುಂಬಾ ಇಲ್ಲ. ಈಗಲೇ ಅಲ್ವಾ ಎಲ್ಲವೂ ಕೂಡ ಎಲಾಬ್ರೇಟೆಡ್. ಹಾಗಾದ್ರೆ ಫಸ್ಟ್ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಆಮೇಲೆ ಮಾತಾಡ್ತಾ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಇದನ್ನು ಹಾಕೊಳ್ಳೋಣ. ಅಂದ್ರೆ ಬೇಯಿಸ್ಕೊಳ್ಬೇಕಾ? ನಾನೀಗ ಸಾಕಾ? ಸಾಕು. 1 ಗ್ಲಾಸ್ ನೀರು ಹಾಕ್ಕೊಡ್ತೇನೆ. ಅಂದ್ರೆ ಇದು ಎಷ್ಟು? ಅಂದ್ರೆ ಜಸ್ಟ್ ಮುಳುಗುವಷ್ಟು ನೀರಿದ್ರೆ ಸಾಕಾಗುತ್ತೆ.
ಇದೀಗ ಒಂದು ಪೂರ್ತಿ ಪಪಾಯ ಇದೆಯಾ? ಇಲ್ಲ, ಇದರಲ್ಲಿ ಪೂರ್ತಿ ಹಾಫ್ ಪಪ್ಪಾಯನ ನಾನು ಇಟ್ಕೊಂಡಿದ್ದೇನೆ. ಇದು ಹೇಗೆ ಪೂರ್ತಿ ಬೇಯಿಸ್ಕೊಳ್ಬೇಕಾ ಅರ್ಧ ಹೇಗೆ? ಪೂರ್ತಿ ಬೇಯಿಸ್ಕೊಳ್ಬೇಕು. ಪೂರ್ತಿ ಬೇಯಿಸ್ಕೊಳ್ಬೇಕು. ಅಂದ್ರೆ ಬೆಲ್ಲದಲ್ಲಿ ಹಾಕಿದ ಕೂಡಲೇ ಗಟ್ಟಿ ಆಗಿಬಿಡುತ್ತೆ, ಅದಕ್ಕೆ ನಾವು ಇದನ್ನು ಪೂರ್ತಿಯಾಗಿ ಬೇಯಿಸ್ಕೊಂಡಿರ್ಬೇಕು. ಹೇಳ್ತಾರೆ ಯಾವುದೇ ನಾವು ತರಕಾರಿ ಬೇಯಿಸ್ಕೊಳ್ಳುವಾಗ್ಲೂ ಅಷ್ಟೇ ಸ್ವಲ್ಪ ಬೆಲ್ಲ ಹಾಕಿದ ತಕ್ಷಣ ಅದು ಬೇಯೋದೇ ಇಲ್ಲ ಅಂತ ಹೇಳಿ. ಸೊ ಪಪಾಯನು ಕೂಡ ಹೆಚ್ಚಾಗಿ ಈ ಹಸಿ ಇದ್ರೆ ಕೆಲವರು ಬಳಸೋದೇ ಇಲ್ಲ, ಒಂದ ಸಾಂಬಾರ್ಗೆಲ್ಲ ಹಾಕೊಳ್ತಾರೆ. ಮತ್ತು ಸ್ವೀಟ್ ಅಲ್ಲಿ ಇದು ಹಲ್ವಾ ಕೂಡ ಮಾಡ್ತಾರಲ್ಲ, ಇದರಿಂದ ರಾ ಪಪಾಯ ಹಲ್ವಾ ಬರುತ್ತೆ, ಹಾಗೆ ಜಾಮ್ ಬರುತ್ತೆ. ಅದು ಬಸ್ಲೆ ಮತ್ತು ಇದರ ಸಾಂಬಾರಂತೂ ತುಂಬಾ ಫೇಮಸ್, ತುಂಬಾ ಚೆನ್ನಾಗಿರುತ್ತೆ. ಈ ಜೋನಿ ಬೆಲ್ಲ ಹೆಚ್ಚಾಗಿ ಕುಂದಾಪುರ ಸೈಡ್ ಅಲ್ವಾ ಬಳಸೋದು? ಕುಂದಾಪುರ ಸೈಡ್ ಅಲ್ಲ, ಅದು ನಮ್ಮ ಉತ್ತರ ಕನ್ನಡ ಅಲ್ಲಿನೇ ಪ್ರಿಪೇರ್ ಆಗಿ ಬರುತ್ತೆ. ಶಿವಮೊಗ್ಗ, ಸಾಗರ, ಶಿವಮೊಗ್ಗ. ಸೊ ಇದು ಪೂರ್ತಿ ಟ್ರಾನ್ಸ್ಪರೆಂಟ್ ಬರೋವರೆಗೂ ಇದನ್ನ ಬೇಯಿಸ್ಕೊಳ್ಬೇಕಾ? ಸ್ವಲ್ಪ ಇಲ್ಲ, ಸ್ವಲ್ಪ ಇದು ಮೆತ್ತಗಾಗೋ ತನಕ ನಾವು ಬೇಯಿಸ್ಕೊಂಡ್ರೆ ಸ್ವಲ್ಪ ಸಾಫ್ಟ್ ಆದ್ರೆ ಸಾಫ್ಟ್ ಆದರೆ ಸಾಕು. ಅಂದ್ರೆ ಆ ಬಿಳಿ ಬಣ್ಣ ಹೋಗಿ ಸ್ವಲ್ಪ ಇದು ಕಲರ್ ಚೇಂಜ್ ಆಗಬೇಕು. ಎಲ್ಲೋ ಸ್ವಲ್ಪ ಎಲ್ಲೋ ಬೆಂದಿದಾ? ಸರಿಯಾಗಿ ಬೆಂದಿದೆ. ಈಗ ಇಷ್ಟು ಬಂದರೆ ಸಾಕು. ಸರಿ, ಇದನ್ನ ಈಗ ನಾವೀಗ ಸೋಸ್ಕೊಳ್ಬೇಕಾಗುತ್ತೆ. ಆಫ್ ಮಾಡಲಾ? ಆಫ್ ಮಾಡಿ. ಸರಿ, ಈ ಜೋನಿ ಬೆಲ್ಲ ಅದನ್ನ ಕೂಡ ಪಾಕ ಬರ್ಸ್ಕೊಳ್ಬೇಕಾಗತ್ತಾ? ಹೌದೌದು, ಪಾಕ ಬರ್ಸ್ಕೊಳ್ಬೇಕು. ಅದು ಪಾಕ ಬಂದ ಮೇಲೆ ನಾವು ಇದನ್ನು ಬೇಯಿಸಿಟ್ಟಿರೋದನ್ನ ಇದಕ್ಕೆ ಹಾಕಬೇಕು. ಹೌದು. ಇದು ಪೀಸಸ್ ಆಗಿ ಉಳಿದಿರುತ್ತಾ ಅಥವಾ? ಇಲ್ಲ, ಪೀಸಸ್ ಆಗಿ ಉಳಿದಿರುತ್ತೆ. ಸೊ ಇದು ತೀರಾ ಫಸ್ಟು ಈ ಒಂದು ಡಿಶ್ ಆ್ಯಕ್ಚುಲಿ. ಸೊ ಹಲ್ವಾನೂ ಅಲ್ಲ, ಸ್ಲೈಸಸ್ ಅಲ್ಲಿ ಇದೀಗ ಇದೇ ಥರ ತಿನ್ ಸ್ಲೈಸ್ ಆಗಬೇಕಾ, ತುರಿದು ಹಾಕ್ಕೊಳ್ಬೋದಾ ಹೇಗೆ? ಇದೇ ಥರದ್ದು ಅಂದರೆ ನಾವು ಪಪ್ಪಾಯದು ಸ್ವೀಟ್ ಅಂದರೆ ಇದೇ ಥರನೇ ಮಾಡ್ತಾರೆ ಹಳ್ಳಿಗಳಲ್ಲಿ. ತುರಿದು ಅಲ್ಲ, ಇದೇ ಥರ ಕಟ್ ಮಾಡಿ ಮಾಡ್ತಾರೆ. ಸೊ ಇದು ಎಷ್ಟೊತ್ತು ಪಾಕ? ಸ್ವಲ್ಪ ಹೊತ್ತು ಬರಬೇಕು ನೋಡಿ. ಅದು ಹೀಗೆ ನಾವು ಇದು ಮಾಡ್ತಾ ಇದ್ದೇನೆ, ಹಾಗೆ ಅದು ಎಳೆಯಾಗಿ ಬರಬೇಕು, ಆವಾಗ ತೆಗೆದು ಇದನ್ನು ಹಾಕ್ತೇನೆ. ಅಂದ್ರೆ ಬಾಕಿದ್ರಲ್ಲಿ ಆದ್ರೆ ನಮಗೆ ಒಂದು ಎಳೆ ಗೊತ್ತಾಗುತ್ತೆ, ಇದ್ರಲ್ಲಿ ಗೊತ್ತಾಗುತ್ತಾ? ಇದರಲ್ಲೂ ಗೊತ್ತಾಗುತ್ತೆ ನಮಗೆ. ಸೊ ನಾವು ಸಕ್ಕರೆ ಎಲ್ಲ ಕ್ಯಾರಮಲೈಸ್ ಮಾಡ್ಕೊಳ್ಳುವಾಗ ಇದೇ ರೀತಿ ಕಲರ್ ಬರುತ್ತೆ. ಈಗ ಆಲ್ರೆಡಿ ಅಂಥದ್ದೇ ಕಲರ್ ಇರುವಂಥದ್ದು. ಸೊ ಇದು ಕೂಡ ಇನ್ನೂ ಕ್ಯಾರಮಲೈಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಬರ್ಬೋದು ಬಹುಶಃ. ಇದು ಹಾಕಿದ ನಂತರ ಅದೇ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಇದೇ ಥರ. ಹೌದು. ಓಕೆ, ಈಗ ಸೋಸ್ ಇಟ್ಕೊಂಡು ಇದನ್ನು ಹಾಕ್ತಾ ಇದ್ದೇನೆ. ಈಗ ನೋಡಿ, ಮತ್ತೆ ಬೆಲ್ಲ ಒಡೆದು ಮತ್ತೆ ಸ್ವಲ್ಪ ನೀರಾಗುತ್ತೆ. ಇದನ್ನು ನಾನು ಮಾಡ್ಕೊಂಡು ಹೋಗಿ ನಮ್ಮ ಸ್ಕೂಲ್ನೆಲ್ಲ ನನ್ನ ಕೊಲೀಗ್ಸ್ಗೆಲ್ಲ ಕೊಡ್ತಾ ಇರ್ತೇನೆ. ತುಂಬ ಇಷ್ಟಪಟ್ಟು ತಿಂತಾರೆ ಅವರು. ಅಂದರೆ ಇದ್ರ ಮಾಡ್ಕೊಳ್ತೇನೆ, ನಾವು ಬೇರೆ ಕೆಲಸನೂ ಕೂಡ ಮಾಡ್ಕೊಳ್ಬಹುದು. ಅಂದರೆ ಲಾಸ್ಟಿಗೆ ಅದು ಪಾಕ ಬರೋ ಟೈಮ್ನಲ್ಲಿ ನಾವು ಹೀಗೆ ಮಾಡ್ತಾ ಇದ್ರೆ ತೊಂದರೆ ಇಲ್ಲ. ಅಷ್ಟೊತ್ತು ಹಾಗೆ ಬಿಟ್ಟಿಡ್ಬೋದು, ಬೇಯಿಸ್ಕೊಳ್ಬೋದು. ಬೇಯ್ತಾ ಇರಲಿ. ಸೊ ಇದು ತಣ್ಣಗಾದ್ಮೇಲೇನೆ ತಿನ್ನುವಂಥ ಒಂದು ಡಿಶ್ ಅಥವಾ ಬಿಸಿ ಅಲ್ಲ, ಇದು ಬೆಲ್ಲದಂತಂದ್ರೆ ಅಂಟಿರುತ್ತಲ್ವಾ, ತುಂಬ ಬಿಸಿ ತಿನ್ಲಿಕ್ಕೆ ಆಗೋದಿಲ್ಲ, ತಣ್ಣಗಾದ್ಮೇಲೆ ತಿನ್ಬೇಕಾಗುತ್ತೆ. ಹೌದು. ಸೊ ಇದು ಪ್ರಿಸರ್ವ್ ಮಾಡ್ಕೊಳ್ಳುವಾಗ ಯಾವುದರಲ್ಲಿ ಹೇಗೆ ಪ್ರಿಸರ್ವ್ ಮಾಡಿ? ಅಂದರೆ ನಾವು ಗಾಜಿನ ಬಾಟ್ಲಿನಲ್ಲಿ ಹಾಗಿಡ್ಬೋದು, ರೆಫ್ರಿಜರೇಟರ್ನಲ್ಲಿ ಇಡಬೇಕಂತಾನೆ ಇಲ್ಲ, ಹಾಗೆ ಇರುತ್ತೆ, ಹೊರಗಡೆನೇ ಇರುತ್ತೆ. ಹೌದು. ಅಲೆಮನೆ ಆದ ನಂತರ ಅಂದರೆ ನಮ್ಮ ಹಳ್ಳಿಯಲ್ಲಿ ಅದು ಪ್ಯಾಕೆಟ್ ಆಗಿ ಬರೋದನ್ನು ಕೂಡ ನಾವು ಅಲ್ಲೇ ಒಂದು ಅಂಗಡಿಗಳಲ್ಲಿ ನೋಡ್ಬೋದು, ಸಿಗುತ್ತೆ. ಅಲ್ಲಿ ಸಿಗುತ್ತೆ ಬಾಳೆ ದಿಂಡೊಂದು ಮತ್ತೆ ಇದ್ದದ್ದು ಹಾಗೆ. ಎಲ್ಲ ನೀರು ಆವಿಯಾಗಿ ಅದರ ಪಾಕದ ನೀರು ಆವಿಯಾಗಿ ಸ್ವಲ್ಪ ಈ ಥರ ಮುದ್ದೆ ಬರಬೇಕು. ಈಗ ಪರಿಮಳಕ್ಕೆ ಸ್ವಲ್ಪ ಅರ್ಧ ಸ್ಪೂನ್ ಏಲಕ್ಕಿ ಪೌಡ್ರನ್ನು ಹಾಕೊಳ್ತಾ ಇದ್ದೇನೆ. ಸೊ ಇದು ಮಾಡ್ತಾ ಇರುವಾಗ ಚಿಕ್ಕಿ ಕೂಡ ಈ ರೀತಿಯಾಗಿ ಮಾಡ್ಕೊಳ್ತಾರಲ್ಲ? ಹೌದೌದು, ಚಿಕ್ಕಿಗೆ ಇದೇ ಬೆಲ್ಲವನ್ನು ಉಪಯೋಗಿಸಿ ಮಾಡ್ಬೋದು. ಸೊ ನಮ್ಮ ಹಾನ್ಬಾಲ್ ಚಿಕ್ಕಿ, ಸೊ ಅದರಲ್ಲಿ ನೀವೀಗ ಹೇಗೆ ಹೇಳಿದ್ರಿ ಪಪಾಯದಿಂದ ಮಾಡ್ಬೋದು, ಬಾಳೆ ದಿಂಡಿಯಿಂದ ಅಂತ ಇದೊಂದು ಡಿಶನ್ನು. ಸೊ ಆ್ಯಕ್ಚುಲಿ ಚಿಕ್ಕೀಸಲ್ಲಿ ನೀವು ಯೂಶಲಿ ಯಾವ ಚಿಕ್ಕಿ ತಿಂದಿದ್ದೀರಿ? ಯೂಶ್ವಲಿ ಅದೇ ನಾನು ಶೇಂಗಾ ಚಿಕ್ಕಿ ಅದನ್ನೇ. ಆದರೆ ಹಾನ್ಬಾಲ್ ಚಿಕ್ಕಿ ಅವ್ರದ್ದು ನಿಮಗೆ ಪೆಪ್ಪರ್ ಫ್ಲೇವರ್ ಇದೆ, ಆರೆಂಜ್ ಫ್ಲೇವರ್ ಇದೆ, ಜಾಕ್ ಫ್ರೂಟ್ ಫ್ಲೇವರ್ ಇದೆ,
ಸೊ ವೆರೈಟಿ ಫ್ಲೇವರ್ಸ್. ಆರೆಂಜ್ ಚಿಕ್ಕಿ ಯಾವತ್ತಾದ್ರೂ ತಿಂದಿದ್ದೀರಾ? ಇಲ್ಲ. ಸೊ ಹಾನ್ಬಾಲ್ ಚಿಕ್ಕಿ ಅವ್ರದ್ದು ಡಿಫ್ರೆಂಟ್ ಫ್ಲೇವರ್ಸ್ ಚಿಕ್ಕಿ ಇದೆ. ಸೊ ನೀವು ಈ ಥರ ಮಾಡ್ತಾ ಇರುವಾಗ ತಕ್ಷಣಕ್ಕೆ ನೆನಪಾಯ್ತು, ಹೋ ಎಷ್ಟೆಲ್ಲ ಫ್ಲೇವರ್ಸ್ ಮಾಡ್ತಾರೆ ಹಾನ್ಬಾಲ್ ಚಿಕ್ಕಿ ಅವರು ಅಂತೇಳಿ. ಒಳ್ಳೆ ಟೇಸ್ಟಿ ಆಗಿದೆ, ಒಂದ್ಸರಿ ಟ್ರೈ ಮಾಡಿ. ಮತ್ತೆ ಮಗದೊಮ್ಮೆ ನೀವು ತಗೊಳ್ತಾನೆ ಇರ್ತೀರಿ. ಸೊ ಇದು ಪೂರ್ತಿ ರೆಡ್ಯೂಸ್ ಆಗಿ ಮುದ್ದೆ ಬರ್ತಾ ಇದೆ. ಸೊ ಜಾಮೆ ಮೊದಲೆಲ್ಲ ಅದನ್ನ ಅದೇ ಸ್ವೀಟ್ ಅಂತ ಹೇಳ್ತಾ ಇದ್ರು. ಆ್ಯಕ್ಚುಲಿ ಜಾಮ್ ಪ್ರೋಸೆಸ್ ಕೂಡ ಇದೇ ರೀತಿ, ಬಟ್ ಅದು ಸಕ್ಕರೆ ಬಳಸ್ತಾರೆ. ಸೊ ನೀವು ಜಾಗ್ರಿಯಿಂದ ವೆರಿ ಹೆಲ್ದಿ. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಏನು ಪ್ರಿಸರ್ವೇಟಿವ್ಸ್ ಇಲ್ಲ, ಏನಿಲ್ಲ, ಬರೀ ಒಂದು ಜೋನಿ ಬೆಲ್ಲ ಮತ್ತು ಪಪ್ಪಾಯ. ಓಕೆ, ಇದು ಆಗಿದೆ ಈಗ. ಹಾಂ ಸರಿ, ನಾವು ಡೈರೆಕ್ಟ್ ಸರ್ವ್ ಮಾಡ್ಕೊಳ್ಳೋದಾ? ಸೊ ಈಗಿನ ಮಕ್ಕಳಿಗೆ ಆಲೆ ಮನೆ ಪಪಾಯ ಸ್ವೀಟ್ ಅಂದರೆ ಬೇಡ ನೀವೇ ತಿನ್ನಿ ಅಂತ ಹೇಳುವಂಥವರು ಇರ್ತಾರೆ. ಸೊ ಅಂಥವರಿಗೆ ರಾ ಪಪಾಯ ಜಾಗ್ರಿ ಜಾಮ್ ಅಂತ ಸ್ವಲ್ಪ ಸ್ಟೈಲಾಗಿ ನೀವು ಹೇಳಿ ಬೇಗ ಬಂದು ತಿಂತಾರೆ. ವೆರಿ ನೈಸ್, ಸೂಪರ್ ಆಗಿ ಬಂದಿದೆ ಮಾತ್ರ. ಸೊ ಆಲೆ ಮನೆ ಪಪಾಯ ಸ್ವೀಟ್. ಸೊ ಹೆಸರಂತೂ ಕೇಳುವಾಗ ತೀರಾ ಹಳೆ ಕಾಲದ ಡಿಶ್ ಅಂತ. ಖಂಡಿತವಾಗ್ಲೂ ಹಳೆ ಕಾಲದಾದರೆ ಏನಂತೆ, ಹೆಲ್ತ್ಗೆ ಪೂರಕವಾಗಿರುವಂಥದ್ದು. ಸೊ ವೆರಿ ಹೆಲ್ದಿ. ಸೊ ನಾವಿದನ್ನೇ ಸ್ಟೈಲಿಶ್ ಆಗಿ ಹೇಳಬೇಕು ಅಂತ ಹೇಳಿದರೆ ಸೊ ಜಾಮ್ ಅಂತ ಕೂಡ ಹೇಳ್ಕೊಳ್ಬೋದು. ತುಂಬ ಚೆನ್ನಾಗಿ ತಯಾರಿಸಿದ್ದಾರೆ. ತಾಳಿದವನು ಬಾಳಿಯಾನು ಅಂತ ಹೇಳ್ತಾರಲ್ಲ, ಆ ರೀತಿ ಸ್ಲೋ ಪ್ರೋಸೆಸ್, ಬಟ್ ಟೇಸ್ಟ್ ಅಂತೂ ಸಖತ್ತಾಗಿರ್ಬೋದು. ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ. ಆಲೆ ಮನೆ ಗ್ರೀನ್ ಪಪಾಯ ಸ್ವೀಟ್ ತಯಾರಿಸೋ ವಿಧಾನ. ಮೊದಲು ಸಣ್ಣಗೆ ಹೆಚ್ಚಿದ ಹಸಿ ಪಪಾಯವನ್ನು ಮುಳುಗುವಷ್ಟು ನೀರು ಹಾಕಿ ಬೇಯಿಸಿ, ನಂತರ ಸೋಸಿಕೊಳ್ಳಿ. ಆನಂತರ 1 ಕಪ್ ಜೋನಿ ಬೆಲ್ಲವನ್ನು ಪಾಕ ತಯಾರಿಸಿಕೊಂಡು ಬೇಯಿಸಿದ ಪಪಾಯವನ್ನು ಸೇರಿಸಿ ಪಾಕ ಸ್ವಲ್ಪ ಗಟ್ಟಿ ಆಗುವವರೆಗೂ ಬೇಯಿಸಿ. ಕೊನೆಯಲ್ಲಿ ಮೇಲಿನಿಂದ ಏಲಕ್ಕಿ ಪುಡಿ ಉದುರಿಸಿ. ಈಗ ರುಚಿಕರ ಆಲೆ ಮನೆ ಗ್ರೀನ್ ಪಪ್ಪಾಯ ಸ್ವೀಟ್ ಸವಿಯಲು ಸಿದ್ಧ. ಪಪ್ಪಾಯ ಜಾಮ್ ಅಥವಾ ಆಲೆ ಮನೆ ಪಪ್ಪಾಯ ಸ್ವೀಟ್ ಅಂತೂ ರೆಡಿ ಆಯಿತು. ಸೊ ನೆಕ್ಸ್ಟ್ ಯಾವ ಯಮ್ಮಿ ಟೇಸ್ಟಿ ಹಳೆಯ ಕಾಲದ ಹೊಸ ಕಾಲದ ಡಿಶ್ ಹೇಳ್ಕೊಡ್ತಾರೆ ಅಂತ ನೋಡೋಣ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಟ್ರೈಡ್ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲ. 40 ವರ್ಷಗಳ ಇತಿಹಾಸ ಇರುವಂಥ ಅರುಣಾ ಮಸಾಲೆಗಳು, ಹಾಗೆಯೇ ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾನ್ಬಾಲ್ ಚಿಕ್ಕಿ, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಹಾಗೆಯೇ ಲಲಿತಾ ಜ್ಯುವೆಲರ್ಸ್ PVS ಮಂಗಳೂರು. ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್. ಇವತ್ತು ನಾವು ಹೇಗೆ ವಿಭಿನ್ನ ರೀತಿಯಾದಂಥ ಆರೋಗ್ಯಭರಿತ ಖಾದ್ಯಗಳನ್ನು ತಯಾರಿಸ್ತಾ ಇದ್ದೀವೋ, ಅದೇ ರೀತಿ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಪುಟ್ಟ ಮಕ್ಕಳಿಗೆ ಮೊಳಕೆ ಬರಿಸಿದ ಒಂದು ಆಹಾರವನ್ನು ಇವರು ಸಿದ್ಧಪಡಿಸಿದ್ದಾರೆ. ಬರೀ ಪ್ಯಾಕೆಟ್ ಕಟ್ ಮಾಡಿ ಹಾಗೆ ಹಾಲಲ್ಲಿ ಕುದಿಸಿ ತಯಾರಿಸುವಂಥ ಒಂದು ಆರೋಗ್ಯಭರಿತವಾದಂಥ ಮಕ್ಕಳ ಫುಡ್ ನ್ಯಾಚುರಲ್ ಫುಡ್ ಆಗಿದೆ. ಸೊ ಎಲ್ಲವೂ ಕೂಡ ಹೆಲ್ದಿ. ನಮ್ಮ ಕಿಚನಲ್ಲಿ ಎಲ್ಲವೂ ಕೂಡ ಹೆಲ್ದಿ ರೆಸಿಪೀಸ್ ಇರುತ್ತೆ. ಹಾಗೆಯೇ ನಾವು ಯಾವುದೇ ಪ್ರಾಡಕ್ಟ್ ಬಳಸುವಾಗಲೂ ಕೂಡ ಅದು ಅಷ್ಟೇ ಹೆಲ್ದಿಯಾಗಿರುತ್ತೆ. ಇವತ್ತಿನ ಈ ಸಂಚಿಕೆಯಲ್ಲಿ ವೆರಿ ಹೆಲ್ದಿ. ಸೊ ಹಿತ್ತಲಲ್ಲಿ ಬೆಳೆಯುವಂಥ ತರಕಾರಿ ಸೊಪ್ಪುಗಳಿಂದ ತಯಾರಿಸ್ತಾ ಇದ್ದೀವಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ವಿಭಿನ್ನ ರೀತಿಯಾದಂಥ ಖಾದ್ಯಗಳು. ಈಗ ಯಾವ ಅಡುಗೆ, ಬನ್ನಿ ಭಾರತಿ ಅವರನ್ನೇ ಕೇಳೋಣ. ಭಾರತಿ ಅವರೇ, ಈಗ ಯಾವ ಇದು ಹಿತ್ತಲ ಗಿಡದಲ್ಲಿ ಬೆಳೆಯುವಂಥ ತರಕಾರಿಯ ಸೊಪ್ಪ ಯಾವುದರಿಂದ ತಯಾರಿಸ್ತಾ ಇದ್ರಿ? ಈಗ ಮಾವಿನಕಾಯಿ ಅಪ್ಪೆ ಹುಳಿ, ಮಾವಿನಕಾಯಿಯಿಂದ ತಯಾರಿಸೋದು. ಮಾವಿನ ಹಣ್ಣಿನ ಸೀಸನ್ ಈಗ. ಮಾವಿನಕಾಯಿ ಅಂತೂ ಸರಿ ನೋಡಿ, ಮಾವಿನಕಾಯಿಯನ್ನು ಕಟ್ ಮಾಡಿ ಸಿಪ್ಪೆ ತೆಗೆದು ಆಮೇಲೆ ಬೀಜ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಮಾವಿನಕಾಯಿ ಅಪ್ಪೆ ಹುಳಿ. ಅದು ನಮ್ಮ ಉತ್ತರ ಕನ್ನಡದಲ್ಲಿ ಹಾಗೆ ಕರೀತಾರೆ, ಮಾವಿನಕಾಯಿ ಅಪ್ಪೆ ಹುಳಿ ಅಂತ. ಅಪ್ಪೆ ಹುಳಿ ಅಂದ್ರೆ ಅಪ್ಪೆ ಮಿಡಿ ಕೇಳಿದ್ರಲ್ಲ, ಅದು ಫೇಮಸ್.
ಒಂದು ಅಪ್ಪೆ ಮಿಡಿ ಮಾವಿನಕಾಯಿ ಸೂಪರ್ ಆಗುತ್ತೆ. ಹೌದೌದು, ನಮ್ಮ ಅವರು ಹೆಮ್ಮೆ ಕವಿ ಜಯಂತ್ ಕಾಯ್ಕಿಣಿ ಅವರು ಕೂಡ ಅದರಲ್ಲಿ ತಮ್ಮ ಹಾಡುಗಳಲ್ಲಿ ಹೇಳಿದ್ದಾರೆ ಅಪ್ಪೆ ಮಿಡಿ ಬಗ್ಗೆ. ಹೌದು. ಸೊ ಇದು ಅಪ್ಪೆ ಮಿಡಿ ಅಲ್ಲ, ಇದು ಅಪ್ಪೆ ಮಾವಿನಕಾಯಿ. ಮಾವಿನಕಾಯಿ ಅಂದ್ರೆ ನೀವು ಯಾವುದೇ ಮಾವಿನಕಾಯಿನ ತಗೊಂಡು ಮಾಡ್ಕೊಳ್ಬಹುದು. ಸರಿ, ಹಾಗಾದ್ರೆ ಅದು ಹೆಸರು ಬಂದಿರೋದು ಆ ಒಂದು ಜಾತಿಯ ಮಾವಿನಕಾಯಿ. ಈಗ ನಾವು ಯಾವುದನ್ನು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಬಹುದು. ಮೊದಲಿಗೆ ನಾನು ಇದನ್ನು ಬೇಯಿಸ್ಕೊಳ್ಬೇಕು ಈಗ. ಸೊ ಮಾವಿನಕಾಯಿ ಹಾಗೆ ನೋಡ್ತಾ ಇದ್ರೆ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ಸ್ವಲ್ಪ ಒಂದು ಅರ್ಧ ಗ್ಲಾಸ್ ನೀರು ಹಾಕಬೇಕು. ಸಾಕು. ಸೊ ಆ ಮಾವಿನಕಾಯಿ ನೋಡ್ತಾ ಇರುವಾಗ ಅಲ್ಲಿ ಸ್ವಲ್ಪ ಉಪ್ಪಿದೆ, ಸ್ವಲ್ಪ ಈ ಕಡೆ ನನ್ನ ಕಡೆ ಮೆಣಸಿನ ಪುಡಿ ಇದೆ, ಎರಡೂ ಮಿಕ್ಸ್ ಮಾಡಿ ಹಾಗೆ ನುಚ್ಕೊಂಡು ತಿನ್ನೋಣ ಅನಿಸ್ತಾ ಇದೆ. ಸೊ ಮಾವಿನಕಾಯಿ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಇದು ಬೇಯಿಸ್ಕೊಂಡು ಯಾಕೆ ಮಾಡುವಂಥದ್ದು? ಹಸಿದಾಗಿದ್ರೆ ನಾವು ಅದು ತಂಬುಳಿ ಅಂತ ಹೇಳ್ತೇವೆ. ಇದು ಮಾವಿನಕಾಯಿ ಅಪ್ಪೆ ಹುಳಿ, ಇದು ಬೇಯಿಸಿ ಮಾಡಿರೋದು. ಸೊ ಆಗದ್ದು ನೀವು ಹೇಳುವಾಗ ನನ್ಗೆ ಅದರದ್ದು ಐಡಿಯಾನೇ ಇಲ್ಲ ಚೂರು ಕೂಡ. ಬಟ್ ಅದನ್ನ ಸ್ಟೋರ್ ಮಾಡ್ಕೊಳ್ಬಹುದು. ಇದನ್ನು ಕೂಡ ಏನಾದ್ರೂ ಆ ರೀತಿಯಾಗಿ ಮಾಡ್ಕೊಳ್ಬಹುದು ಅಥವಾ ತಕ್ಷಣ ಬೇಯಿಸಿ ಮಾಡಿರೋದ್ರಿಂದ ನಾವು ಒಂದು ದಿನ ಅಂತೂ ಪೂರ್ತಿಯಾಗಿ ಇಟ್ಕೊಳ್ಬಹುದು. ಈ ತಂಬುಳಿ ಆದ್ರೆ ಹಾಗಲ್ಲ, ಅದು ಸ್ವಲ್ಪ ಹೊತ್ತಿನಲ್ಲೇ ಸ್ವಲ್ಪ ಕೆಡಲಿಕ್ಕೆ ಪ್ರಾರಂಭ ಆಗುತ್ತೆ. ಇದಾದ್ರೆ ಹಾಗೆ ಒಂದು ದಿನ ಪೂರ್ತಿಯಾಗಿ ನಾವು ಇಟ್ಕೊಳ್ಬಹುದು. ನೋಡಿ, ಇಲ್ಲಿ ಸ್ವಲ್ಪ ಒಂದು ಕುದಿ ಬಂದ್ರೆ ಸಾಕು. ಈಗ ನಾವು ಸ್ಟವ್ ಅನ್ನು ಆಫ್ ಮಾಡ್ತೇನೆ. ಬೇಯಿಸ್ಬೇಕಂತೇನಿಲ್ಲ. ಈಗ ನಾವು ಅದನ್ನು ಸ್ವಲ್ಪ ತುಂಬ ನೀರಾದರೆ ಮಿಕ್ಸಿ ಜಾರಿಗೆ ಜಾಸ್ತಿ ಆಗಿಬಿಡುತ್ತಲ್ಲ, ಸ್ವಲ್ಪ ನೀರು ತೆಗೆದ್ಬಿಟ್ಟು ಸೊ ಅದನ್ನೇ ಹಾಗೆ ಇದಕ್ಕೆ ಹಾಕೊಳ್ಳೋಣ. ಅದು ತುಂಬ ಬಿಸಿ ಆಗಿಬಿಡುತ್ತಾ ಇದಕ್ಕೆ. ಗ್ರೈಂಡ್ ಮಾಡ್ಕೊಳ್ತಾ ಇದನ್ನು ಹಾಗೆ ಗ್ರೈಂಡ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಇದು ಹಾಗೆ ಇರಲಿ. ಸೊ ಫುಲ್ ಫೈನ್ ಪೇಸ್ಟ್ ಆಗಬೇಕಾ? ಫೈನ್ ಪೇಸ್ಟ್. ಸೊ ನೆಕ್ಸ್ಟ್ ಇನ್ನು ಇದನ್ನು ಈಗ ನೋಡಿ, ಇದು ಈಗ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಹೀಗೆ ಹಾಕಿದ ನಂತರ ಇದಕ್ಕೆ ಮಾಡಬೇಕಾ ಹೇಗೆ? ಇಲ್ಲ, ಗ್ಯಾಸ್ ಆನ್ ಮಾಡೋದಿಲ್ಲ, ಮುಗಿಯುತ್ತೀನಿ ಅಷ್ಟೇ. ಒಗ್ಗರಣೆ ಅಷ್ಟೇ ಉಳಿಯುತ್ತೆ ಅಷ್ಟೇ, ಮತ್ತೇನಿಲ್ಲ. ಸೊ ಒಗ್ಗರಣೆಗೆ ಇಟ್ಕೊಂಡ್ರೆ ಆಯ್ತು ಅಷ್ಟೇ. ಸ್ವಲ್ಪ ನೀರು ಕೊಡಿ ಅಷ್ಟೇ. ನೀರು ಬರೀ ಮಾವಿನಕಾಯನ್ನ ಬೇಯಿಸ್ಕೊಳ್ಳೋದು, ಸ್ವಲ್ಪ ತೆಳು ಮಾಡ್ಕೊಳ್ಳೋದು. ಇನ್ನೂ ತೆಳು ಆಗುತ್ತಾ ಹೇಗೆ? ಇನ್ನು ತೆಳು ಮಾಡ್ಕೊಳ್ಬಹುದು. ನಮಗೆ ಕುಡಿಲಿಕ್ಕೆ ಬೇಕಾದ್ರೆ ನಾವು ಇನ್ನೂ ತೆಳು ಮಾಡ್ಕೊಳ್ಬಹುದು. ಹಾಗೆ ಅನ್ನಕ್ಕಾದ್ರೆ ಸ್ವಲ್ಪ ದಪ್ಪ ಇಟ್ಕೊಳ್ಬಹುದು. ಈಗ ಇದಕ್ಕೆ ನೀರು ಹಾಕೊಳ್ಬೇಕಾ ಹೇಗೆ? ಈಗ ನೀರು ಹಾಕೊಳ್ಳೋಣ. ಇದಕ್ಕೆ ಹಾಕ್ಲಾ? ಎಸ್. ಸೊ ಇದು ಹಾಗಾದ್ರೆ ಈ ರೀತಿಯಾಗಿ ತೆಳುವಾಗೆ ಮಾಡ್ಕೊಳ್ಳುವಂಥದ್ದು. ಬರೀ ಒಂದು ಮಾವಿನಕಾಯನ್ನ ಬೇಯಿಸ್ಕೊಂಡ್ರೆ ಆಯ್ತು. ಉಪ್ಪು ಆಮೇಲೆ ಅಷ್ಟೇ ಒಗ್ಗರಣೆ. ಓಹೋ. ಸೊ ಹಾಗಾದ್ರೆ ಒಗ್ಗರಣೆಗೆ ಇಟ್ಕೊಳ್ಬೇಕಾ ಹೇಗೆ? ಒಗ್ಗರಣೆಗೆ ಇಟ್ಕೊಳ್ಳೋಣ. ಈಗ ಇದು ಸಾಕಲ್ಲ? ಸಾಕು. 2 ಸ್ಪೂನ್ ಎಣ್ಣೆ. ಸೊ ಆಗಲೇ ಹೇಳಿದೆ, ನಮ್ಮ ಕಿಚನಲ್ಲಿ ಏನೇ ಇದ್ರೂ ಕೂಡ ಹೆಲ್ದಿ ಆಗಬೇಕು ಅಂತ ಹೇಳಿದ್ರೆ, ಸೊ ಹೆಲ್ದಿ ಎಣ್ಣೆ ಕೂಡ ಆಗಬೇಕಲ್ಲ. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಹೆಲ್ದಿ ಎಣ್ಣೆ ಯಾಕೆ ಅಂತ ಹೇಳಿದರೆ, ಇದು ವಿಟಮಿನ್ ADE ರಿಚ್ಡ್ ಆಯಿಲ್. ಹಾಗಾಗಿ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಎಲ್ರಿಗೂ ಯಾವುದೇ ವಯಸ್ಸಿನವರೆಗೂ ನೀವು ಯಾವುದೇ ರೀತಿಯಾದಂಥ ಕರಿದ ಐಟಮ್ ಮಾಡಿ ಏನೇ ಮಾಡಿ, ಸೊ ಅದಕ್ಕೆ ಸೂಕ್ತವಾಗಿರುವಂಥದ್ದು. ನಮ್ಮ ಮಾವಿನಕಾಯಿ ಇದು ವಿಟಮಿನ್ ಸಿ ಇದೆ, ತುಂಬಾ ಒಳ್ಳೆಯದಾಯ್ತು. ವಿಟಮಿನ್ ADE ಅದು ಇದರಲ್ಲಿ ಸಿ ಇದೆ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಳ್ಳೋ, ಹುಳಿ ಸಿಹಿ ಮತ್ತು ಖಾರ ಹಾಕೊಳ್ತೇನೆ. ಅದೆಲ್ಲ ಹಾಕಿದ ನಂತರ ಅದನ್ನೇನು ಕುದಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಏನು ಅವಶ್ಯಕತೆ ಇಲ್ಲ. ಈಗ ಒಗ್ಗರಣೆಗೆ ಏನು ಹಾಕ್ತೀವಿ? ಎಣ್ಣೆ ಕೂಡ ಬಿಸಿ ಆಯಿತು. ಏನು ಹಾಕಬೇಕು ಈಗ? ಸಾಸಿವೆ ಸೇರಿಸ್ತಾನೆ. ಸಾಸಿವೆ, ಅದಾದ ನಂತರ ಉದ್ದಿನಬೇಳೆ ಹಾಕೊಳ್ಳ. ಹಾಕೊಳ್ಳಿ. ಉದ್ದಿನಬೇಳೆ
ಉದ್ದಿನಬೇಳೆ ಕೆಂಪಗಾಯಿತು. ಈಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಮೆಣಸು ಮತ್ತು ಕರಿಬೇವು, ಹಾಗೆ ಕೊನೆಯಲ್ಲಿ ಹಿಂಗೆ ಹಾಕ್ಕೊಂಡ್ಬಿಡೋಣ. ಹಿಂಗು ಒಂದು 1/4 ಸ್ಪೂನ್ ಇಷ್ಟೇ. ಹಾಂ, ಇಷ್ಟೇ. ಹಾಕ್ಲಾ? ಹಾಂ, ಹಾಕ್ಕೊಳ್ಳಿ. ತೀರಾ ಸುಲಭವಾದಂಥ ಒಂದು ಡಿಶ್ ಇದು. ಟೇಸ್ಟಿ, ಹೆಲ್ದಿ, ಅನ್ನದ ಜೊತೆಗೆ ಕಲಿಸ್ಕೊಂಡು ತಿನ್ನೋದಕ್ಕೆ ಸೂಪರ್ ಆಗಿರುತ್ತೆ. ಏನಾದರೂ ಸೆಕೆಗಾಲಕ್ಕೆ ತುಂಬಾ ಹೌದು, ಇದನ್ನೆಲ್ಲ ಹಾಕಿದ್ದು ಇಷ್ಟ ಅನ್ಸಲ್ಲ. ಬೇಸಿಗೆಗೆ ತುಂಬ ಒಳ್ಳೆಯದು. ಮತ್ತು ಇದು ತಂಪು. ಖಾರ ಏನಾದರೂ ಸೈಡ್ಸ್ಗೆ ಇಟ್ಕೊಂಡ್ಬಿಟ್ರೆ ಅದೇನ ಊಟ ತುಂಬ ಮಜಾ ಆಗಿರುತ್ತೆ. ಇದೀಗ ರೆಡಿನಾ? ಹಾಂ, ರೆಡಿಯಾಗಿದೆ. ಹುಳಿ ಸಿಹಿ ಖಾರ ಇರುವ ಮಾವಿನಕಾಯಿ ಅಪ್ಪೆ ಹುಳಿ ಈಗ ರೆಡಿಯಾಗಿದೆ. ತೀರಾ ಸುಲಭ, ಸೂಪ್ ಥರನೂ ಕುಡಿಬೋದು ಅಲ್ವಾ? ಹಾಗೆ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ ಹೇಳಿದ್ರೆ. ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಮಾವಿನಕಾಯಿಯ ಅಪ್ಪೆ ಹುಳಿ, ಆಹಾ, ನೋಡ್ತಾ ಇರುವಾಗಲೇ ಬಾಯಲ್ಲೆಲ್ಲ ನೀರು ಬರ್ತಾ ಇದೆ. ಹಾಗೆಯೇ ಬಿಸಿ ಬಿಸಿ ಅನ್ನದ ಜೊತೆಗೆ ಹಾಕ್ಕೊಂಡು ನಂಚ್ಕೊಂಡು ತಿನ್ನೋದಕ್ಕಂತೂ ಸಖತ್ತಾಗಿರುತ್ತೆ. ಸೊ ಹೇಗೆ ಮಾಡೋದು ತಮ್ಮೆ ನೋಡಿ. ಮಾವಿನಕಾಯಿ ಅಪ್ಪೆ ಹುಳಿ ತಯಾರಿಸೋ ವಿಧಾನ. ಮೊದಲು ಸಿಪ್ಪೆರಹಿತ ಮಾವಿನಕಾಯಿಯ ಹೋಳುಗಳನ್ನು ಸ್ವಲ್ಪ ನೀರು ಹಾಕಿ ಬೇಯಿಸಿ, ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಸ್ವಲ್ಪ ನೀರು ಹಾಕಿ ತೆಳು ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ ಹಾಕಿ ಕರಗಿಸಿ. ಬಳಿಕ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಉದ್ದಿನಬೇಳೆ, ಕರಿಬೇವು, ಒಣಮೆಣಸು, ಹೀಂಗು ಹಾಕಿ ಒಗ್ಗರಣೆ ಮಾಡಿಕೊಂಡರೆ ಬಾಯಲ್ಲಿ ನೀರೂರಿಸುವ ಮಾವಿನಕಾಯಿ ಅಪ್ಪೆ ಹುಳಿ ಅನ್ನದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮೇಡಮ್, ಒಳ್ಳೆ ರುಚಿಕರವಾದಂಥ ಅಡುಗೆಗಳನ್ನಂತೂ ತಯಾರು ಮಾಡಿ ಎದುರುಗಡೆ ಇಟ್ಟಿದ್ದೀರಿ. ಸೊ ಟೇಸ್ಟ್ ಮಾಡೋಣ. ಹಾಂ, ಓಕೆ. ಫಸ್ಟ್ ಇದು ಆಲೆಮನೆ ಗ್ರೀನ್ ಪಪ್ಪಾಯ. ಎಸ್, ಗಟ್ಟಿಯಾಗಿದೆ. ಅಂದರೆ ಇದು ಈ ರೀತಿಯಾಗಿ ಗಟ್ಟಿ ಬರುತ್ತೆ. ಹಾಗೆ ತೆಗೆದು ಚಂಕ್ಸ್ ತಿನ್ನೋದಕ್ಕಲ್ಲ? ಹೌದು. ಇನ್ನೂ ಅದರ ಬಿಸಿ ಇದೆ. ಚುಯಿ ಇದು ಅಲ್ಲ, ತಿಂತಾ ಇದ್ರೆ ಅಗಸ್ತಾನೆ ಇರುತ್ತದು ಅಲ್ಲ. ಸೊ ನಾನು ಅನ್ಕೊಂಡೆ ಜಾಮ್, ರಾಂಗ್. ಇದು ಸ್ವಲ್ಪ ಹಾಗೆ ತೆಗೆದು ತಿನ್ನೋದು. ಸೊ ಮಿಠಾಯಿ ಥರ ಸಿಗುತ್ತೆ. ಸೊ ಇದಂತೂ ಸಖತ್ತಾಗಿದೆ. ಸೊ ಚುಯಿ ಮಕ್ಕಳಿಗೆ ಕೊಟ್ಟರೆ ಹಾಗೇ ತಿಂತಾ ಇರ್ತಾರೆ. ಆಮೇಲೆ ಚಾಕ್ಲೇಟ್ ಬೇಕು, ಇದೆಲ್ಲ ಬೇಕು ಅಂತ ಹೇಳೋ ಆಗಿಲ್ಲ ಅಲ್ವಾ? ಅದನ್ನೇ ತಿಂತಾ ಇದ್ರೆ ತಿನ್ನಿಸ್ತಾನೆ ಇರುತ್ತೆ. ಇನ್ನೊಂದ್ಸಲ ತಗೊಳ್ತಾರೆ. ಎಕ್ಸಾಕ್ಟ್ಲಿ, ತುಂಬ ಚೆನ್ನಾಗಿದೆ. ವೆರಿ ಚುಯಿ, ವೆರಿ ಟೇಸ್ಟಿ. ಸೊ ಇದು ಟೇಸ್ಟ್ ನೋಡೋಣ. ನಾನು ಇದನ್ನು ಕಾಯ್ತಾ ಇದ್ದೀನಿ ಆಗದಿಂದ. ಸೊ ಹುಳಿ ತಗೊಳ್ಳಿ. ಸೂಪ್ ಥರನೂ ಕುಡಿಯೋದಕ್ಕೆ ಚೆನ್ನಾಗಿರುತ್ತಲ್ಲ? ಆಹಾ, ಅಸ್ಸಂ ಹುಳಿ, ಲಾಸ್ಟಿಗೆ ಬೆಲ್ಲ ಹಾಕಿದ್ದು ಸಿಹಿ, ಆ್ಯಂಡ್ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ. ಸೊ ಹಾಗೆ ಏನು ತಿನ್ನಬೇಕು, ಹಾಗೆ ಏನೂ ಬೇಡ, ಊಟ ಬೇಡ ಅಂತ ಹೇಳಿದ್ರೆ ಹಾಗೆ ಕುಡಿಯೋದಕ್ಕೂ ಚೆನ್ನಾಗಿದೆ. ಆ್ಯಕ್ಚುಲಿ ಹುಳಿ ಇರೋದ್ರಿಂದ ಜೀರ್ಣಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತಲ್ಲ. ಎರಡೂ ಕೂಡ ಅದ್ಭುತವಾದಂಥ ರುಚಿ, ವೆರಿ ಟೇಸ್ಟಿ. ನಾಲ್ಗೆಯಲ್ಲಿ ಹಾಗೆ ಎಲ್ಲ ಫ್ಲೇವರ್ಸ್ ಹಾಗೆ ಹರಿದಾಡ್ತಾ ಇದೆ. ತುಂಬ ಚೆನ್ನಾಗಿದೆ ಮೇಡಮ್. ಎರಡೂ ಕೂಡ ತುಂಬ ಇಷ್ಟ ಆಯಿತು. ಎರಡು ರೆಸಿಪಿ ಕೂಡ ಹಳೆ ಕಾಲದಾಗಿದ್ರೂ ಕೂಡ ಒಳ್ಳೆ ಟೇಸ್ಟಿ ರೆಸಿಪಿ. ಸೊ ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಕಿಚನಲ್ಲಿ ಅಡುಗೆ ಮಾಡಿ? ನನಗೂ ಕೂಡ ಅಂದರೆ ಇಲ್ಲಿ ಬರುವಾಗ ಅದು ಹೇಗೆ ಮಾಡಬೇಕು ಅಂದರೆ ಹೇಗಾದರೂ ಅಂದರೆ ಮರ್ತು ಹೋಗ್ಬಿಡುತ್ತು ನನಗೆ. ಎಷ್ಟು ಸಲ ತುಂಬ ಸಲ ಮಾಡಿ ಪ್ರಾಕ್ಟೀಸ್ ಇದ್ರೂ ಕೂಡ ಏನೋ ಹೊಸದಾಗಿ ಕ್ಯಾಮರಾಗೆ ಇದು ಮಾಡಬೇಕಾದ್ರೆ, ಆದರೆ ನಿಮ್ಮಲ್ಲಿ ಬಂದವಾಗ ನನಗೆ ಆ ಥರ ಫ್ರೀ ಅನಿಸ್ತು. ನಿಮ್ಮ ಜೊತೆ ಮಾತಾಡ್ತಾ ಇರುವಾಗ ಏನೂ ಇದೇ ಆಗ್ತಾ ಇಲ್ಲ, ಹಾಗೆ ಖುಷಿಯಿಂದ ಮಾಡಿದ್ದೇನೆ. ಸೊ ಇನ್ನಷ್ಟು ಒಳ್ಳೊಳ್ಳೆ ರೆಸಿಪೀಸ್ ನಮಗೆ ಹೇಳ್ಕೊಡಿ. ಭಾರತೀಸ್ ಹಾಬಿ. ಸೊ ಇದರಿಂದ ಕೂಡ ಒಂದೊಂದೇ ರೆಸಿಪಿ ಬರ್ತಾ ಇರಲಿ. ಓಕೆ, ಸೂಪರ್ ಆಗಿದೆ. ವೆರಿ ನೈಸ್, ಟೇಸ್ಟಿ ರೆಸಿಪಿ. ಸೊ ಪ್ರತಿ ಸರಿ ಒಬ್ರೊಬ್ಬರು ಬಂದು ಒಳ್ಳೊಳ್ಳೆ ರುಚಿಕರವಾದಂಥ ಅಡುಗೆ ಹೇಳ್ಕೊಡ್ತಾ ಇರುವಾಗ ನಮಗೂ ಕೂಡ ಖುಷಿ ಅನಿಸುತ್ತೆ. ಆ್ಯಂಡ್ ಈ ನಮ್ಮ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ವತಿಯಿಂದ ಕೂಡ ಕಿರು ಕಾಣಿಕೆ. ಸೊ ಒಳ್ಳೆ ರೆಸಿಪಿ ಹೇಳ್ಕೊಡೋದಕ್ಕೆ
ಥ್ಯಾಂಕ್ ಯು. ಹೆಲ್ದಿ ಆಗಿರಬೇಕು ಅಂತ ಹೇಳಿದ್ರೆ ನಮ್ಮ ಕೋಸ್ಟಲ್ ಬೆಲ್ಟ್ದು ನೆಚ್ಚಿನ ಒಂದು ಕುಚ್ಚಲಕ್ಕಿ ಅಂತ ಹೇಳಿದ್ರೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದೇ ರೀತಿ ಬೇರೆ ಬೇರೆ ಹಳೆಯ ಕಾಲದ ರೆಸಿಪೀಸನ್ನು ಬಂದು ನಮಗೆ ಹೇಳ್ಕೊಡ್ತಾ ಇರಿ. ಓಕೆ, ಧನ್ಯವಾದಗಳು. ಇದಂತೂ ಸಖತ್ತಾಗಿದೆ. ಮಾವಿನಕಾಯಿಯ ಅಪ್ಪೆ ಹುಳಿ ಅನ್ನಕ್ಕಾದರೂ ಸೈ, ಕುಡಿಯೋದಕ್ಕಾದರೂ ಸೈ, ಸೂಪ್ ರೀತಿಯಾಗಿ ಕುಡಿಯೋದಕ್ಕಾದರೂ ಸೈ, ಸೂಪರ್ ಆಗಿದೆ. ಖಂಡಿತವಾಗ್ಲೂ ನೀವು ಈ ಬೇಸಿಗೆ ಕಾಲದಲ್ಲಿ ಮಾಡಲೇಬೇಕಾದಂಥ ಒಂದು ರೆಸಿಪಿ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದು ಸೂಪರ್ ರೆಸಿಪಿಯೊಂದಿಗೆ ನಾನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.